ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಂತ ಯೋಹಾನನು ಬರೆದ ಮೊದಲನೇ ಪತ್ರದಿಂದ ವಾಚನ. ನಾವು ದೇವರ ಮಕ್ಕಳು ಎನಿಸಿಕೊಂಡಿರಬೇಕಾದರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದಾರೆಂಬುದನ್ನು ಗಮನಿಸಿರಿ. ನಿಜಕ್ಕೂ ನಾವು ದೇವರ ಮಕ್ಕಳೇ. ಲೋಕವು ಅವರನ್ನು ಅರಿತುಕೊಳ್ಳಲಿಲ್ಲವಾದ ಕಾರಣ ನಾವು ಎಂಥವರೆಂದು ಅದು ಅರಿತಿಲ್ಲ. ಪ್ರಿಯರೇ, ನಾವೀಗ ದೇವರ ಮಕ್ಕಳು. ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ವಿಷಾದವಾಗಿಲ್ಲ. ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ ನಾವು ಅವರಂತೆಯೇ ಇರುತ್ತೇವೆಂದು ಬಲ್ಲೆವು. ಏಕೆಂದರೆ ಅವರನ್ನು ನಾವು ಅವರ ಯಥಾರ್ಥ ರೂಪದಲ್ಲೇ ಕಾಣುತ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ನಿರೀಕ್ಷೆನಿಟ್ಟಿರುವ ಪ್ರತಿಯೊಬ್ಬನು ಅವರು ಶುದ್ಧರಾಗಿರುವಂತೆಯೇ ತಮ್ಮನ್ನು ಶುದ್ಧವಾಗಿ ಇಟ್ಟಿಸಿಕೊಳ್ಳುತ್ತಾನೆ. ಪಾಪ ಮಾಡುವ ಪ್ರತಿಯೊಬ್ಬನು ದೇವರ ಆಜ್ಞೆಯನ್ನು ಮೀರುತ್ತಾನೆ. ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ. ಪಾಪರಹಿತರಾದ ಕ್ರಿಸ್ತ ಯೇಸು ಪಾಪ ಪರಿಹಾರ ಮಾಡಲೆಂದೇ ಕಾಣಿಸಿಕೊಂಡರೆಂದು ನೀವು ಬಲ್ಲಿರಿ. ಅವರಲ್ಲಿ ನೆಲೆಸಿರುವ ಪ್ರತಿಯೊಬ್ಬನು ಪಾಪ ಮಾಡನು. ಪಾಪ ಮಾಡುವವನು ಅವರನ್ನು ಕಂಡವನೂ ಅಲ್ಲ, ಅರಿತವನೂ ಅಲ್ಲ. ಪ್ರಿಯ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿ. ಕ್ರಿಸ್ತ ಯೇಸು ಸತ್ಯ ಸ್ವರೂಪಿಯಾಗಿರುವಂತೆಯೇ ಸತ್ಯಕ್ಕನುಸಾರ ನಡೆಯುವ ಪ್ರತಿಯೊಬ್ಬನು ಸತ್ಯವಂತನೇ. ಪಾಪ ಮಾಡುವವನು ಸೈತಾನನ ಸಂತಾನದವನು. ಸೈತಾನನು ಆದಿಯಿಂದಲೂ ಪಾಪ ಮಾಡಿದವನೇ. ಅವನ ದುಷ್ಕೃತ್ಯಗಳನ್ನು ವಿನಾಶಗೊಳಿಸಲೆಂದೇ ದೇವರ ಪುತ್ರ ಕಾಣಿಸಿಕೊಂಡದ್ದು. ದೇವರಿಂದ ಜನಿಸಿದ ಯಾವನು ಪಾಪ ಮಾಡನು. ದೇವರ ಜೀವದ ಕುಡಿ ಅವನಲ್ಲಿರುವುದು. ಅವನು ಪಾಪವನ್ನು ಜಯಿಸನು, ಏಕೆಂದರೆ ಅವನು ದೇವರಿಂದ ಜನಿಸಿದವನು. ಸನ್ಮಾರ್ಗದಲ್ಲಿ ನಡೆದವನು. ಸಹೋದರನನ್ನು ಪ್ರೀತಿಸದವನು ದೇವರಿಂದ ಜನಿಸಿದವನಲ್ಲ. ಹೀಗೆ ದೇವರ ಮಕ್ಕಳು ಯಾರು ಮತ್ತು ಸೈತಾನನ ಮಕ್ಕಳು ಯಾರು ಎಂಬುದನ್ನು ತಿಳಿಯಬಹುದು. ದೇವರ ವಾಕ್ಯವಿದು. ನಿಮ್ಮ ವಾಕ್ಯವು ದೇವಾ ಮಧುರ, ನಿಮ್ಮ ವಾಕ್ಯವು ದೇವ ಅಮರ, ನಿಮ್ಮ ವಾಕ್ಯದಿಂದ ನಿತ್ಯ ಜೀವಿಸುವೆ ದೇವಾ. ನಿಮ್ಮ ವಾಕ್ಯವು ಬಾಳಿಗೆ ಜ್ಯೋತಿಯು, ನಿತ್ಯ ಜೀವಕ್ಕೆ ಅದು ಭರವಸೆಯು. ನಿಮ್ಮ ವಾಕ್ಯವು ಬಾಳಿಗೆ ಜ್ಯೋತಿಯು, ನಿತ್ಯ ಜೀವಕ್ಕೆ ಅದು ಭರವಸೆಯು. ನಿಮ್ಮ ಸತ್ಯದಲ್ಲಿ ನಿತ್ಯ ನಡೆಯುವೆನು ದೇವಾ. ನಿಮ್ಮ ವಾಕ್ಯವು ದೇವಾ ಮಧುರ, ನಿಮ್ಮ ವಾಕ್ಯವು ದೇವ ಅಮರ, ನಿಮ್ಮ ವಾಕ್ಯದಿಂದ ನಿತ್ಯ ಜೀವಿಸುವೆ ದೇವಾ. ನಿಮ್ಮ ವಾಕ್ಯವು ಎನ್ನಯ ಮುಕ್ತಿಯು, ಬಳ ಪಯಣಕ್ಕೆ ಅದು ನಿತ್ಯ ಶಕ್ತಿಯು. ನಿಮ್ಮ ವಾಕ್ಯವು ಎನ್ನಯ ಮುಕ್ತಿಯು, ಬಳ ಪಯಣಕ್ಕೆ ಅದು ನಿತ್ಯ ಶಕ್ತಿಯು. ನಿಮ್ಮ ಶಕ್ತಿಯಿಂದ ಮುಕ್ತಿ ಸೇರುವೆನು ದೇವಾ. ನಿಮ್ಮ ವಾಕ್ಯವು ದೇವಾ ಮಧುರ, ನಿಮ್ಮ ವಾಕ್ಯವು ದೇವ ಅಮರ, ನಿಮ್ಮ ವಾಕ್ಯದಿಂದ
ನಿತ್ಯ ಜೀವಿಸುವೆ ದೇವಾ. ನಿಮ್ಮ ವಾಕ್ಯವು ದೇವಾ ಮಧುರ, ನಿಮ್ಮ ವಾಕ್ಯವು ದೇವ ಅಮರ, ನಿಮ್ಮ ವಾಕ್ಯದಿನ ನಿತ್ಯ ಜೀವಿಸುವೆ ದೇವಾ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರೀತಿ ಸ್ವರೂಪನ ಸನ್ನಿಧಿ ಸೇರೋಣ, ಸ್ತುತಿಸುತ್ತ ಹಾಡುತ್ತ ರಾಜಾಧಿರಾಜಗೆ ಜಯಘೋಷ ಮಾಡೋಣ. ಸ್ತುತಿಸುತ್ತ ಹಾಡುತ್ತ ರಾಜಾಧಿರಾಜಗೆ ಜಯಘೋಷ ಮಾಡೋಣ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ದೆವ್ವವು ಒಬ್ಬ ಮನುಷ್ಯನನ್ನು ಬಿಟ್ಟು ತೊಲಗಿದ ಮೇಲೆ ನೆಲೆಯನ್ನು ಹುಡುಕುತ್ತಾ ಒಣಗಾಡಿನಲ್ಲಿ ಅಲೆದಾಡುತ್ತದೆ. ಅದಕ್ಕೆ ನೆಲೆ ಸಿಗದಾಗ ಅದು ನಾನು ಬಿಟ್ಟು ಬಂದ ಮನೆಗೆ ಹಿಂತಿರುಗುತ್ತೇನೆ ಎಂದು ಹೇಳಿಕೊಳ್ಳುತ್ತದೆ. ಅದು ಮರಳಿ ಬಂದಾಗ ಮನೆ ಬರಿದಾಗಿರುವುದನ್ನು, ಗುಡಿಸಿರುವುದನ್ನು, ಎಲ್ಲವೂ ಚೊಕ್ಕಟ್ಟಾಗಿರುವುದನ್ನು ಕಾಣುತ್ತದೆ. ಪುನಃ ಹೊರಟು ಹೋಗಿ ತನಗಿಂತಲೂ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಡನೆ ಕರೆದುಕೊಂಡು ಬರುತ್ತದೆ. ಅವು ಆ ಮನುಷ್ಯನ ಒಳಹೊಕ್ಕು ನೆಲೆಸುತ್ತವೆ. ಆಗ ಅವನ ಪರಿಸ್ಥಿತಿ ಪೂರ್ವಸ್ಥಿತಿಗಿಂತಲೂ ಅಧೋಗತಿಗಿಳಿಯುತ್ತದೆ. ಈ ದುಷ್ಟ ಪೀಳಿಗೆಗೆ ಸಂಭವಿಸುವ ಗತಿಯು ಅದೇ ಎಂದರು. ದೇವರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಬಲಯೇಸುವಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಮಗೆ ಸಿಗುವಂತಹ ಸಂದೇಶವಾಗಿದೆ, ಸೈತಾನನನ್ನು ತ್ಯಜಿಸು ಹಾಗೂ ಪರಿಪೂರ್ಣತೆಯ ಮಾರ್ಗದಲ್ಲಿ, ಪವಿತ್ರತೆಯ ಮಾರ್ಗದಲ್ಲಿ ಮುನ್ನಡೆದು ಸಾಗು. ಬಹಳಷ್ಟು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ತಿರುಗುತ್ತವೆ. ಯಾಕೆಂದರೆ ಸೈತಾನ ಎಂಬ ಒಂದು ಪದವನ್ನು ಬಳಸಿದಾಗ ಮೊದಲಾಗಿ ಸೈತಾನ ಹೇಗಿರುತ್ತಾನೆ, ಅವನು ಯಾವ ಥರ ಕಾಣ್ತಾನೆ, ಅವನ ಮುಖ ಹೇಗಿರುತ್ತದೆ, ಅವನ ಸೌಂದರ್ಯ ಹೇಗಿರುತ್ತದೆ. ಯಾರಾದರೂ ನಿಮ್ಮಲ್ಲಿ ಸೈತಾನನನ್ನು ಕಂಡಿದ್ದೀರಾ? ಗೊತ್ತಿಲ್ಲ. ನಾನು ಆತನನ್ನು ನೋಡಲಿಲ್ಲ. ಹೇಗೆ ಕಾಣುತ್ತಾನೆ? ಯಾಕೆಂದರೆ ಬೈಬಲ್ ಹೇಳ್ತದೆ, ದೇವರು ಸರ್ವಶಕ್ತರು, ಪ್ರತಿಯೊಂದನ್ನು ಸೃಷ್ಟಿಸಿದವರು ದೇವರೇ. ದೇವರ ಆಳ್ವಿಕೆಯು ಎಲ್ಲ ಆಳ್ವಿಕೆಗಿಂತ ಬಲು ದೊಡ್ಡವಾದದ್ದು. ಆದರೆ ಈ ದೇವರ ಆಳ್ವಿಕೆಯಲ್ಲಿ ಈ ಸೈತಾನನ ಆಳ್ವಿಕೆ ಹೇಗೆ ನಡೆಯುತ್ತದೆ?
ಆತನ ದಬ್ಬಾಳಿಕೆ ಹೇಗೆ ನಡೆಯುತ್ತದೆ? ಈ ಥರ ಒಂದು ಸಂಶಯ ನನ್ನ ಮನಸ್ಸಿನಲ್ಲಿ ಆಗಾಗ ಬರುತ್ತದೆ. ವೈಜ್ಞಾನಿಕವಾಗಿ ನಮ್ಮ ಯುಗವು ಎಷ್ಟು ಮುಂದೆ ಸಾಗಿದೆ. ವಿವಿಧ ರೀತಿಯಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ವಿಜ್ಞಾನವು ಪ್ರತಿಯೊಂದು ಸಂಶೋಧನೆಯನ್ನು ಮಾಡುತ್ತಾ ಇದೆ. ಆದರೆ ಸೈತಾನದ ಬಗ್ಗೆ ಏನಾದರೂ ಸಂಶೋಧನೆ ಮಾಡಿದ್ದು ನಮಗೆ ತಿಳಿದಿದೆಯೇ? ಗೊತ್ತಿದೆಯೇ? ಏನು ಹೇಳುತ್ತದೆ ವೈಜ್ಞಾನಿಕವಾಗಿ ನಾವು ನೋಡಿದಾಗ? ಆದರೂ ಸಹ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ನಂಬಿಕೆ ಇಟ್ಟವರು, ದೇವರಲ್ಲಿ ವಿಶ್ವಾಸ ಇಟ್ಟವರು, ಶೈತಾನ ಇದ್ದಾನೆ, ಶೈತಾನ ಶಕ್ತಿಯು ಈ ಪ್ರಪಂಚದಲ್ಲಿ ಇದೆ ಎಂಬುದಕ್ಕೆ ಒಂದು ಉದಾಹರಣೆ ನಾನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ನಾವೆಲ್ಲರೂ ಫಿಲ್ಮ್ ನೋಡ್ತೇವೆ, ವಿವಿಧ ರೀತಿಯಾದ ಸಿನಿಮಾ ನೋಡ್ತೇವೆ. ಒಂದು ರೀತಿಯ ಸಿನಿಮಾವಾಗಿದೆ ಹಾರರ್ ಫಿಲ್ಮ್ಸ್. ಭಯ ಹುಟ್ಟಿಸುವಂತಹ ಸಿನಿಮಾವನ್ನು ನಾವು ನೋಡುತ್ತೇವೆ. ಸಾಯಂಕಾಲ ಒಂದು ವೇಳೆ ನೀವು ಈ ಒಂದು ಸಿನಿಮಾವನ್ನು ನೋಡಿ ಮನೆಗೆ ಹಿಂದಿರುಗಿದಾಗ ಅಲ್ಲವೋ ನಮ್ಮ ಕೋಣೆಗೆ ಹಿಂದಿರುಗಿದಾಗ, ರೂಮಿಗೆ ಹೋಗುವಾಗ ಒಂದು ಥರದ ಭಯ ನಮ್ಮ ಹೃದಯದಲ್ಲಿ. ಯಾಕೆಂದರೆ ಪುನಃ ಅದೇ ನೆನಪು ಬರ್ತದೆ. ಏನು ವಿಷಯ, ಭೂತ ಪ್ರೇತ ಯಾವುದನ್ನು ನಾವು ನೋಡಿದ್ದೇವೆಯೋ ಆ ಸಿನಿಮಾದಲ್ಲಿ ಅದೇ ಪುನಃ ನಮ್ಮ ಮನಸ್ಸಿಗೆ ಬರುತ್ತದೆ. ಏನಾದರೂ ಸ್ವಲ್ಪ ಸದ್ದು ಕೇಳಿದರೆ ನಾಡಿ ಮಿಡಿತ, ಹೃದಯ ಮಿಡಿತ ಜಾಸ್ತಿ ಆಗುತ್ತದೆ. ಭಯಂಕರವಾದ ಒಂದು ಭಯ ನಮ್ಮ ಹೃದಯದಲ್ಲಿ ಹುಟ್ಟುತ್ತದೆ. ಎಲ್ಲಿಂದ ಬರುತ್ತದೆ ಈ ಭಯ? ಸೈಕಲಾಜಿಕಲಿ ಮನಃಶಾಸ್ತ್ರವು ಹೇಳುತ್ತದೆ. ಯಾಕೆಂದರೆ ನೀವು ಪುನಃ ಆ ವಿಚಾರದಲ್ಲಿ ಏನು ನೀವು ಆ ಸಿನಿಮಾವನ್ನು ನೋಡಿದ್ದೀರಾ, ಆ ವಿಚಾರದಲ್ಲಿ ಪುನಃ ನಿಮ್ಮ ಮನಸ್ಸನ್ನು ಕೊಂಡು ಹೋಗುತ್ತೀರೋ, ಅದರಿಂದಾಗಿ ಆ ಭಯ ಹುಟ್ಟಿಕೊಳ್ಳುತ್ತದೆ. ಆದರೆ ಆಧ್ಯಾತ್ಮಿಕ ವ್ಯಕ್ತಿಗಳಾದ ನಾನು, ನೀವು ಆ ಭಯದ ಮೂಲ ಯಾವುದು ಎಂಬುದನ್ನು ಪತ್ತೆ ಹಚ್ಚಬಹುದು. ಯಾಕೆಂದರೆ ಆ ಭಯವು ಶೈತಾನನಿಂದ ಸೃಷ್ಟಿಯಾದದ್ದು, ಪ್ರೀತಿಯ ಸಹೋದರ ಸಹೋದರಿಯರೇ. ಯಾಕೆಂದರೆ ಆದಿಕಾಂಡದಲ್ಲಿ ನಾವು ಓದುತ್ತೇವೆ, ಅಲ್ಲಿ ದೇವರು ಆದಾಮ ಮತ್ತು ಏವರನ್ನು ಸೃಷ್ಟಿ ಮಾಡಿದರು. ಆ ಸಮಯದಲ್ಲಿ ಅವರು ಸ್ವತಂತ್ರರಾಗಿದ್ದರು. ಆ ಒಂದು ಉದ್ಯಾನವನದಲ್ಲಿ ಎಲ್ಲಿ ಬೇಕಾದರೂ ಅವರಿಗೆ ಹೋಗಬಹುದಿತ್ತು, ಏನನ್ನು ಬೇಕಾದರೂ ತಿನ್ನಬಹುದಿತ್ತು. ಭಯ ಎಂಬುದು ಇರಲಿಲ್ಲ. ಸ್ವತಂತ್ರವಾಗಿ ಅವರು ಇದ್ರು, ದೇವರ ಜೊತೆ ಪ್ರೀತಿಯಲ್ಲಿ ಇದ್ರು. ಯಾವಾಗ ಅವರು ಆ ದೇವರ ಮಾತನ್ನು ಮೀರಿ ನಿಂತರೋ, ದೇವರ ಮಾತಿನ ವಿರುದ್ಧ ಹೋದ್ರೋ, ಆ ಹಣ್ಣನ್ನು ಅವರು ತಿಂದ್ರೋ, ಅನಂತರ ಅವರ ಜೀವನದಲ್ಲಿ ಭಯ ಹುಟ್ಟಿತ್ತು, ಹೃದಯದಲ್ಲಿ ಭಯ ಹುಟ್ಟಿದ್ದು. ದೇವರಿಂದ ಅವರು ಅವಿತು ನಿಂತರು. ಯಾಕೆಂದರೆ ಅವರು ದೇವರ ಮಾತನ್ನು ಕೇಳಿದ್ದಲ್ಲ, ಅಲ್ಲಿ ಬದಲಾಗಿ ಸೈತಾನನ ಮಾತನ್ನು ಕೇಳಿದರು. ಅಂದಿನಿಂದ ಭಯವು ಮಾನವನ ಜೀವನವನ್ನು ಆವರಿಸಿತು. ಆ ಭಯ ಶೈತಾನನಿಂದಾಗಿ ಈ ನಮ್ಮ ಜೀವನಕ್ಕೆ ಇಳಿದು ಬಂದಿದೆ. ನಾವೆಲ್ಲರೂ ಭಯಪಡುತ್ತೇವೆ ಅಲ್ಲ? ಯಾರಿಗಾದ್ರು ಭಯಪಡದವರು ಇದ್ದಾರಾ? ಧೈರ್ಯವಂತ ಆಗಿರುವವರು, ಎಂದಿಗೂ ಭಯಪಡದವರು ಯಾರೂ ಇಲ್ಲ ಅಂತ ಕಾಣ್ತದೆ. ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಜೀವನದ ಒಂದಲ್ಲ ಒಂದು ಸಮಯದಲ್ಲಿ ನಾವು ಭಯಪಟ್ಟಿದ್ದೇವೆ. ಅಷ್ಟು ಧೈರ್ಯ ನಮಗೆ ಇಲ್ಲ. ಯಾಕೆಂದರೆ ಸೈತಾನ ಶಕ್ತಿಯು ಇದೆ, ಎಲ್ಲ ಕಡೆಯಲ್ಲಿ ಕೂಡ ಇದೆ. ಆದುದರಿಂದ ಕ್ರೈಸ್ತ ಧರ್ಮದ ಬೋಧನೆಯು ಹೀಗನ್ನುತ್ತದೆ, ಕ್ಯಾಟಕಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ ಹೀಗನ್ನುತ್ತದೆ: ಮೊದಲ ತಂದೆ ತಾಯಿಯರು ಒಂದು ವಾಣಿಯನ್ನು ಕೇಳಿದರು. ಆ ವಾಣಿಯು ದೇವರ ವಿರುದ್ಧವಾಗಿತ್ತು. ಆ ವಾಣಿಯು ಅವರನ್ನು ಪಾಪಕ್ಕೆ ಮತ್ತು ಮರಣಕ್ಕೆ ಕೊಂಡೊಯ್ತು. ಆ ವಾಣಿಯಾಗಿದೆ ಶೈತಾನನ ವಾಣಿ. ಆ ವಾಣಿಯಾಗಿದೆ ಶೈತಾನನ ವಾಣಿ. ಅವನೇ ಆಗಿದ್ದಾನೆ ಶೈತಾನ. ಅವನು ಈ ಪ್ರಪಂಚದಲ್ಲಿ ಶಾಶ್ವತನಲ್ಲ, ಆದರೂ ಕೂಡ ಆತ ಪ್ರಭಾವಶಾಲಿಯಾಗಿದ್ದಾನೆ. ಎಂದಿಗೂ ಶಾಶ್ವತವಾಗಿ ಅವನು ಇರುವುದಿಲ್ಲ. ಆದರೂ ಕೂಡ ಒಂದು ವೇಳೆ ನಮ್ಮ ಜೀವನಕ್ಕೆ ಅವನು ಬಂದರೆ ಎಷ್ಟು ಪ್ರಭಾವಶಾಲಿಯಾಗಿರ್ತಾನೆ, ನಮ್ಮ ಜೀವನವನ್ನೇ ಆತ ಹಾಳು ಮಾಡುತ್ತಾನೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರೇ, ನಾವು ನಂಬಿದ್ರೂ ವಿಶ್ವಾಸವಿಡದಿದ್ರೂ, ದೇವರಲ್ಲಿ ಎಷ್ಟು ವಿಶ್ವಾಸವಿಟ್ಟರೂ ಕೂಡ ಈ ಶೈತಾನ ಪ್ರತಿಯೊಂದು ಸಮಯದಲ್ಲೂ ಕೂಡ ನಮ್ಮ ಜೀವನಕ್ಕೆ ಆತ ಬರ್ತಾ ಇರ್ತಾನೆ, ವಿಸಿಟ್ ಮಾಡ್ತಾ ಇರ್ತಾನೆ. ಒಂದು ಸಣ್ಣ ಘಟನೆ ನನಗೆ ನೆನಪಿಗೆ ಬರುತ್ತಾ ಇದೆ, ನಿಮ್ಮ ಮುಂದೆ ಇಡಲು ನಾನು ಬಯಸ್ತೇನೆ. ಒಂದು ಸಲ ನಾನು ಧ್ಯಾನಕೂಟಕ್ಕೆ ಹೋಗಿದ್ದೆ, ರೆಟ್ರೀಟ್. ಆ ರೆಟ್ರೀಟ್ ಸಮಯದಲ್ಲಿ ಪಾಪ ನಿವೇದನೆ ನಡೆಯುತ್ತಾ ಇತ್ತು. ನಾನು ಪಾಪ ನಿವೇದನೆಗೆ ಕುಳಿತುಕೊಂಡಿದ್ದೆ. ಆವಾಗ ಒಬ್ಬಳು ಹುಡುಗಿ ಬಂದು ಪಾಪ ನಿವೇದನೆಯ ಆ ಸಕ್ರಮೆಂಟನ್ನು ಅವಳು ಸ್ವೀಕರಿಸಿದ್ಲು. ಕೊನೆಯಾಗುವಾಗ ನಾನು ಅಬ್ಸಲ್ಯೂಷನ್ ಪ್ರಾರ್ಥನೆ ಪ್ರೇಯರ್ ಮಾಡಿದೆ ಅವಳ ಮೇಲೆ. ಪ್ರೇಯರ್ ಮಾಡುವಂಥ ಸಂದರ್ಭದಲ್ಲಿ ಅವಳು ಅಲ್ಲೇ ಬಿದ್ದುಬಿಟ್ಟಳು.
ಜೋರಾಗಿ ಕಿರುಚತೊಡಗಿದಳು, ಬೊಬ್ಬೆ ಹಾಕತೊಡಗಿದಳು. ಏನೋ ಒಂದು ಥರದ ಭಯ ನನಗೆ ಆಯಿತು. ಯಾಕೆಂದರೆ ಮೊತ್ತ ಮೊದಲಾಗಿ ಇಂಥ ಒಂದು ವ್ಯಕ್ತಿಯನ್ನು ನಾನು ನೋಡುವುದು. ಯಾಕೆಂದರೆ ಅಲ್ಲಿ ನರಳ್ತಾ ಇದ್ಲು, ಅವಳು ಬೊಬ್ಬೆ ಹಾಕ್ತಾ ಇದ್ಲು. ಅವಾಗ ಅಲ್ಲಿ ವಾಲಂಟಿಯರ್ಸ್ ಇದ್ದರು, ಸಿಸ್ಟರ್ಸ್ ಇದ್ದರು. ನಾನು ಅವರನ್ನು ಕರೆದೆ, ನೋಡಿ ಹುಡುಗಿಯನ್ನು ಕೊಂಡೋಗಿ ಅಂತೇಳಿ. ಅವರು ಆ ಹುಡುಗಿಯನ್ನು ಕೊಂಡೋದ್ರು. ಆ ದಿನ ಸಾಯಂಕಾಲ ಬಲಿಪೂಜೆ ನಡೀತಾ ಇತ್ತು. ಬಲಿಪೂಜೆ ಆಗುವಾಗ ಪುನಃ ಪರಮಪ್ರಸಾದ ವಿತರಣೆಯ ಸಂದರ್ಭ ಬಂತು. ಆವಾಗ ಈ ಹುಡುಗಿ ಅಲ್ಲಿ ಬಂದು ಪರಮಪ್ರಸಾದ ಸ್ವೀಕರಿಸಲಿಕ್ಕೆ. ಯಾವಾಗ ಅವಳು ಆ ಪರಮಪ್ರಸಾದವನ್ನು ನಾಲಿಗೆಯಲ್ಲಿ ಇಟ್ಟು 2 ಹೆಜ್ಜೆ ಮುಂದೆ ತೆಗೆದ್ಲೋ, ಅಲ್ಲಿ ಅವಳು ಬಿದ್ದು ಬಿಟ್ಲು. ಪುನಃ ಕಿರಿಚಿ ಆಡತೊಡಗಲು, ಬೊಬ್ಬೆ ಹಾಕತೊಡಗಿದ್ಲು. ನಾನು ಕೇಳಿದೆ, ಬ್ರದರ್ಲಿ ಏನು ಮಾಡೋದು ಅಂತ ಹೇಳಿ. ಏನು ಮಾಡೋದು ಬೇಡ, ನೀವು ಬಲಿಪೂಜೆಯನ್ನು ಮುಗಿಸಿ. ನಾನು ಬಲಿಪೂಜೆಯನ್ನು ಮುಗಿಸಿದೆ. ಅದರ ನಂತರ ಆರಾಧನೆಯನ್ನು ಶುರು ಮಾಡಿದೆ. 1.5 ಗಂಟೆ ಆರಾಧನೆಯನ್ನು ಮಾಡಿದೆ. ಇನ್ನೂ ಕೂಡ ಆ ಹುಡುಗಿ ಇಷ್ಟೊಂದು ದೊಡ್ಡ ಶಬ್ದದಿಂದ ಕೂಗಿ ಕಿರಿಚಾಡ್ಲೋ, ಎಲ್ಲ ಹತ್ತಿರದ ಜಾಗಗಳಿಗೆ ಕೇಳುತ್ತಿತ್ತು. ಅಷ್ಟೊಂದು ಪ್ರಭಾವಶಾಲಿ, ಶಕ್ತಿಶಾಲಿಯಾಗಿದ್ಲು. ನಾನು ಯೋಚಿಸಿದೆ, ಇಷ್ಟೊಂದು ಶಕ್ತಿ ಆ ಹುಡುಗಿಗೆ ಎಲ್ಲಿಂದ ಸಿಕ್ಕಿತ್ತು ಅಂತ ಹೇಳಿ. ಎಲ್ಲ ಕೊನೆಗೊಂಡು ಬಂತು. ಆರಾಧನೆ ಕೂಡ ಕೊನೆಯಾಯಿತು. ಇನ್ನೂ ಕೂಡ ಅವಳು ಬೊಬ್ಬೆ ಹಾಕ್ತಾ ಇದ್ಲು. ಅವಾಗ ಅಲ್ಲಿದ್ದ ವಾಲಂಟಿಯರ್ಸ್ ಹೇಳಿದರು, ಫಾದರ್ ಬನ್ನಿ ನಾವು ಪ್ರಾರ್ಥನೆ ಮಾಡುವ. ಪರಮ ಪ್ರಸಾದವನ್ನು ತೆಗೆದುಕೊಂಡು ಆ ಹುಡುಗಿ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿದೆ. ಆ ಸಂದರ್ಭದಲ್ಲಿ ಇನ್ನೂ ಕೂಡ ಹೆಚ್ಚಾಗಿ ಕಿರುಚತೊಡಗಿದ್ಲು ಅವಳು. ಸ್ವಲ್ಪ ಸಮಯದ ನಂತರ ಅವಳ ಹೊಟ್ಟೆಯಲ್ಲಿದ್ದ ಎಲ್ಲ ವಸ್ತುಗಳು, ಬೇರೆ ಎಲ್ಲವೂ ಹೊರಗೆ ಬಂತು. ನೊರೆ ರೂಪದಲ್ಲಿ ಒಂದು ಸ್ಮೆಲ್ ಅಲ್ಲಿ ಹೊರಗೆ ಬಂತು. ಎಲ್ಲವೂ ಹೊರಗೆ ಅವಳು ಹಾಕಿಬಿಟ್ಲು. ಆವಾಗ ಒಂದು ಸಮಾಧಾನ ಅವಳಿಗೆ ಆಯಿತು, ಶಾಂತಿ ಅವಳ ಜೀವನಕ್ಕೆ ಒಂದು ಸಿಕ್ಕಿತು. ಅದರ ನಂತರ ನಮಗೆ ಗೊತ್ತಾಯಿತು, ಆ ಹುಡುಗಿಯು ಎಷ್ಟೋ ಜಾಗಕ್ಕೆ ಹೋಗಿ ಶೈತಾನ, ಭೂತ, ಪ್ರೇತಗಳಿಗೆ ಅರ್ಪಿಸಿದಂಥ ಆಹಾರವನ್ನು ಅವಳು ತಿಂತಿದ್ಲು. ಕೇವಲ ಅವಳು ಮಾತ್ರವಲ್ಲ, ಅವರ ಕುಟುಂಬದ ಪ್ರತಿಯೊಬ್ಬರಿಗೂ, ತಂದೆ ತಾಯಿ ಎಲ್ಲರೂ ಹೋಗ್ತಾ ಇದ್ರು. ಎಲ್ಲಿ ಸೈತಾನನ ಪೂಜೆ ಇತ್ತೋ, ಆರಾಧಿಸ್ತಿದ್ರೋ ಪ್ರತಿಯೊಂದು ಜಾಗಕ್ಕೆ ಕೂಡ ಅವರು ಹೋಗ್ತಾ ಇದ್ರು. ಅಷ್ಟೇ ಅಲ್ಲ, ಅವಳು ಓದಿದವಳು, ಸ್ವಲ್ಪ ನಾಲೆಜ್ ಇದ್ದವಳು. ಆದ್ದರಿಂದ ಏನು ಮಾಡ್ತಾ ಇದ್ಲು, ಕಂಪ್ಯೂಟ್ರಲ್ಲಿ, ಇಂಟರ್ನೆಟ್ಟಲ್ಲಿ ಸೆಟನಿಕ್ ವರ್ಷಿಪ್ ಒಂದು ಗ್ರೂಪ್ ಇದೆ, ಆ ಗ್ರೂಪಿನ ಅವಳು ಮೆಂಬರ್ ಆಗಿದ್ಲು. ಅಲ್ಲಿ ಏನೇನೋ ಮಾಡಿ ಒಂದು ಬ್ಲಾಗಲ್ಲಿ ಬೇರೆ ಬೇರೆ ತರಹ ವರ್ಷಿಪ್ ಮಾಡುವುದು, ಆರಾಧನೆ ಮಾಡುವುದನ್ನು ಅವಳು ಮಾಡ್ತಾ ಇದ್ಲು. ಆದುದರಿಂದ ಶೈತಾನನ್ನು ಕಂಪ್ಲೀಟಾಗಿ ಅವಳ ಇಡೀ ದೇಹವನ್ನೇ ಪಡೆದುಕೊಂಡಿದ್ದ. ಆದುದರಿಂದ ಯಾವಾಗ ದೇವರು ಅವರ ಹತ್ರ ಬಂದ್ಲೋ, ಅವಳ ಜೀವನಕ್ಕೆ ಬಂದ್ಲೋ, ಸಾಯಿಸ್ಲಿಕ್ಕೆ ಆಗಲಿಲ್ಲ ಶೈತಾನನಿಗೆ. ಸಂಘರ್ಷಣೆ ನಡೆಯುತ್ತಾ ಇತ್ತು, ಯುದ್ಧ ನಡೆಯುತ್ತಾ ಇತ್ತು. ಆದರೆ ಯಾವಾಗ ಪ್ರಾರ್ಥಿಸುತ್ತೇವೆಯೋ, ಆ ಪ್ರಬಲತೆ, ದೇವರ ವಾಕ್ಯದ ಪ್ರಬಲತೆ, ದೇವರ ಸಾಕ್ರಮೆಂಟ್ನ ಪ್ರಬಲತೆಯಿಂದಾಗಿ ಆ ಶೈತಾನನು ಓಡಿ ಹೋದನು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರೇ, ಜಗದ್ಗುರು ಪೋಪ್ ಫ್ರಾನ್ಸಿಸ್ ರವರು ಹೀಗೆಂದು ನುಡಿಯುತ್ತಾರೆ, ಸೈತಾನನು ನಿನಗಿಂತಲೂ ಹೆಚ್ಚು ಬುದ್ಧಿವಂತನು. ಸೈತಾನನು ನಿಮಗಿಂತಲೂ ಹೆಚ್ಚು ಬುದ್ಧಿವಂತನು. ಎಷ್ಟೇ ನೀವು ಕಲ್ತಿರ್ಬೋದು, ಎಷ್ಟೇ ನಾಲೆಜ್ ನಿಮಗೆ ಇರ್ಬೋದು, ಆದರೆ ಆತ ನಿಮಗಿಂತಲೂ ಮಿಗಿಲಾಗಿ ಬುದ್ಧಿವಂತಿಕೆಯನ್ನು ಹೊಂದಿದ್ದಾನೆ. ಆದುದರಿಂದ ಆತನ ಜೊತೆ ಸಂಭಾಷಣೆಯಲ್ಲಿ ನೀವು ತೊಡಗದಿರಿ, ಆತನ ಹತ್ತಿರ ನೀವು ಹೋಗದಿರಿ, ಆತನಿಗೆ ಪ್ರಾರ್ಥನೆ ಪೂಜೆ ಅರ್ಪಿಸಿದಿರಿ, ಆತನ ಹತ್ತಿರವೇ ನೀವು ಹೋಗಬೇಡಿ. ಯಾಕೆಂದರೆ ಆತ ಒಂದು ಕಲ್ಪನೆ ಅಲ್ಲ, ಆತ ಒಂದು ಮಂಜು ಅಲ್ಲ. ಯಾವಾಗ ಬೆಳಿಗ್ಗೆ ಮಂಜು ಬೀಳ್ತದೆಯೋ, ಸ್ವಲ್ಪ ಸಮಯವಾಗುವಾಗ ಸೂರ್ಯನ ಪ್ರಕಾಶ ಬೀಳುವಾಗ ಮಂಜು ಎಲ್ಲ ಆರಿ ಹೋಗ್ತದೆ. ಆದರೆ ಶೈತಾನ ಅಂಥ ವ್ಯಕ್ತಿ ಅಲ್ಲ. ಅವನೊಬ್ಬ ವ್ಯಕ್ತಿಯಾಗಿರ್ತಾನೆ, ನಿಜವಾಗಿ ವ್ಯಕ್ತಿಯಾಗಿರ್ತಾನೆ. ಅವನಲ್ಲಿ ಶಕ್ತಿ ಇದೆ, ಪವರ್ ಇದೆ. ಒಂದು ವೇಳೆ ನೀವು ಆತನ ಆ ಬಲೆಗೆ ಸಿಕ್ಕಿಕೊಂಡಿದ್ದೀರಿ, ನೀವು ನಿಮ್ಮನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತೀರಿ, ನಿಮ್ಮ ಜೀವನವನ್ನೇ ನೀವು ಹೋಗಲಾಡಿಸುತ್ತೀರಿ. ಆದುದರಿಂದ ಆತನ ಬಳಿಗೆ ನೀವು ಹೋಗಬೇಡಿ ಎಂದು ಜಗದ್ಗುರು ಫ್ರಾನ್ಸಿಸ್ ರವರು ತುಂಬ ಸಲ ಮುನ್ನೆಚ್ಚರಿಕೆಯನ್ನು ಅವರು ನೀಡುತ್ತಾ ಇರುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಯಾವ ರೀತಿಯಾಗಿ ಈ ಶೈತಾನನು ನಮ್ಮ ಜೀವನಕ್ಕೆ ಒಳಹೊಕ್ಕುತ್ತಾನೆ? ಶೈತಾನನು ಇದ್ದಾನೆ, ಎಲ್ಲ ಕಡೆಯಲ್ಲಿ ಹೊರಗೆ ಇದ್ದಾನೆ. ಆದರೆ ಹೇಗೆ ಆತ ನಮ್ಮ ಒಳಗೆ ಬರುತ್ತಾನೆ? ಇಂದಿನ ಶುಭ ಸಂದೇಶವನ್ನು ನಾವು ಕೇಳಿದ್ದೇವೆ. ಎಷ್ಟು ಶುಚಿಯಾಗಿ ಇಟ್ಟರೂ ಕೂಡ ಅವನು ನೋಡ್ತಾನೆ, ಶುಚಿಯಾಗಿದೆ, ಇನ್ನೂ ಕೂಡ ಸ್ವಲ್ಪ ಜನರನ್ನು, ಎಕ್ಸ್ಟ್ರಾ ಜನರನ್ನು ನಾವು ಕರೆದು ತರುತ್ತೇನೆ, ಆತನ ಒಳಗೆ ಹೋಗಿ ಮನೆ ಮಾಡುತ್ತೇನೆ. ಹೇಗೆ ಈ ಮನೆ ಮಾಡಲಿಕ್ಕೆ ಆತ ಬರುತ್ತಾನೆ? ಮೊತ್ತ ಮೊದಲಾಗಿ ಶೈತಾನನು ಪ್ರಾರ್ಥನೆಯನ್ನು ವಿರೋಧಿಸುತ್ತಾನೆ. ಡೆವಿಲ್ ಹೇಟ್ಸ್ ಪ್ರೇಯರ್. ಶೈತಾನನು ಪ್ರಾರ್ಥನೆಯನ್ನು ವಿರೋಧಿಸುತ್ತಾನೆ. ಪೌಲ್ ಟೆಕ್ಪೆನ್ ಎಂಬ ಒಬ್ಬ ಬರಹಗಾರನು ತನ್ನ ಒಂದು ಪುಸ್ತಕದಲ್ಲಿ ಮ್ಯಾನ್ಯುವಲ್ ಫಾರ್ ಸ್ಪಿರಿಚುವಲ್ ವಾರ್ಫೇರ್ ಅದರಲ್ಲಿ ಬರೆಯುತ್ತಾರೆ, ಯಾರೆಲ್ಲರೂ ಪ್ರಾರ್ಥನೆಯಲ್ಲಿ ತೊಡಗಿರುತ್ತಾರೋ
ಅವರಿಂದ ಸೈತಾನನು ಹೆದರುತ್ತಾನೆ. ಯಾರೆಲ್ಲ ಪ್ರಾರ್ಥನೆ ಇರುತ್ತಾರೆ ಸೈತಾನನಿಗೆ ಹೆದರಿಕೆ ಆಗುತ್ತದೆ ಅವರ ಹತ್ತಿರ ಬರಲಿಕ್ಕೆ. ಹೆಚ್ಚಾಗಿ ಸೈತಾನ ಬರುವುದು ನಮ್ಮ ಜೀವನಕ್ಕೆ ಯಾವಾಗ? ಹೆಚ್ಚಾಗಿ ಸೈತಾನ ಬರುವುದು ಯಾವಾಗ ನಾವು ಪ್ರಾರ್ಥನೆಯಲ್ಲಿ ನಾವು ತೊಡಗಿರುತ್ತೇವೆ. ಸಂಜೆ ವೇಳೆ ಪ್ರಾರ್ಥನೆ ಮಾಡುವಾಗ ಸೈತಾನ ಬರ್ತಾನೆ. ನಮ್ಮ ಮನೆಯನ್ನು ನಮ್ಮ ಜೀವನಕ್ಕೆ ಭೇಟಿ ಮಾಡಲು ಆತ ಬರ್ತಾನೆ. ಆವಾಗ ಏನು ಮಾಡ್ತಾನೆ? ಯಾವಾಗ ಆತ ಬಂದು ನಮ್ಮ ಜೀವನದ ಒಳಗೆ ಹೋಗ್ತಾನೆಯೋ ಆ ಪ್ರಾರ್ಥನೆ ಎಂಬುದು ಅವನಿಗೆ ನುಂಗಲಾಗದ ತುತ್ತಾಗಿರುತ್ತದೆ. ಅವನಿಗೆ ಸಹಿಸಲಾಗುವುದಿಲ್ಲ. ಯಾರು ದೇವರ ಮಕ್ಕಳು ಪ್ರಾರ್ಥನೆ ಮಾಡುವುದು ಆತನಿಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬನ್ನು ಕೂಡ ಸಿಕ್ಕಿಸಿ ಹಾಕಿಕೊಳ್ಳಿಕ್ಕೆ ಆತ ಬರುತ್ತಾನೆ. ಬೈಬಲ್ ಹೇಳ್ತದೆ, ಒಂದು ಗರ್ಜಿಸುವ ಸಿಂಹದಂತೆ ಆತ ಕಾದಿರುತ್ತಾನೆ. ಯಾರನ್ನು ಇವತ್ತು ಕೊಂಡೊಯ್ಯುವುದು, ಯಾರನ್ನು ನಾಳೆ ಕೊಂಡೊಯ್ಯುವುದು, ಯಾವೆಲ್ಲ ಮಕ್ಕಳು ಸ್ವಲ್ಪ ಅಚಲಿತರಾಗಿದ್ದಾರೋ ಅವರನ್ನು ನಾವು ಕೊಂಡೋಗ್ಬೇಕು ಎಂಬುದಾಗಿ ಆತ ಯೋಚಿಸ್ತಾನೆ ಇರುತ್ತಾನೆ. ಆದುದರಿಂದ ಪ್ರಭು ಯೇಸು ನುಡಿಯುತ್ತಾರೆ, ಸದಾ ಪ್ರಾರ್ಥನೆಯಲ್ಲಿ ನೀವು ನಿರತರಾಗಿರಿ. ಲೂಕನ ಶುಭ ಸಂದೇಶದಲ್ಲಿ ನಾವು ಓದುತ್ತೇವೆ, ಪ್ರಭು ಯೇಸು ಪ್ರಾರ್ಥಿಸ್ತಿದ್ರು, ಆದರೆ ಅವರ ಶಿಷ್ಯರು ಏನು ಮಾಡ್ತಾ ಇದ್ರು? ನಿದ್ದೆ ಮಾಡ್ತಾ ಇದ್ರು. ಪ್ರಭು ಯೇಸು ಹೇಳುತ್ತಾರೆ, ಎಂದೆಂದಿಗೂ ಪ್ರಲೋಭನೆಯಲ್ಲಿ ಸಿಕ್ಕಿಬೀಳದ ಹಾಗೆ ನೀವು ಸದಾ ಪ್ರಾರ್ಥಿಸಿರಿ. ಯಾಕೆಂದರೆ ಸೈತಾನ ಬರ್ತಾನೆ, ಪ್ರತಿಯೊಂದು ಸಾರಿ ಕೂಡ ಪ್ರಲೋಭನೆಯನ್ನು ತರುತ್ತಾ ಬರುತ್ತಾನೆ. ಆದರೆ ನೀವು ಪ್ರಾರ್ಥನೆಯಲ್ಲಿ ಸಿದ್ಧರಾಗಿರಿ, ದೇವರ ಜೊತೆ ನೀವು ಸದಾ ಇರಿರಿ. ಅವಾಗ ಸೈತಾನನು ಇಲ್ಲಿಂದ ಓಡಿ ಹೋಗುತ್ತಾನೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೋ ಪ್ರಲೋಭನೆಗಳು ಬರುತ್ತವೆ. ಯಾರಿಗಾದರೂ ಪ್ರಲೋಭನೆ ಬರದವರಿದ್ದಾರಾ? ಯಾರೂ ಇಲ್ಲ. ಪ್ರತಿಯೊಬ್ಬರಿಗೆ ಕೂಡ ಸೈತಾನನು ತಮ್ಮ ಜೀವನದ ಪ್ರಲೋಭನೆಗಳು ತರ್ತಾ ಇರ್ತಾನೆ. ಆದರೆ ಏನು ಮಾಡೋದು? ನಾವು ಹೇಗೆ ಅದನ್ನು ಮೆಟ್ಟಿ ಪವಿತ್ರತೆಯರಿಗೆ ನಾವು ಸಾಗುವುದು? ಹೇಗೆಂದರೆ ನಾವು ಸಣ್ಣ ಪುಟ್ಟ ಪ್ರಾರ್ಥನೆಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎಲ್ಲೋ ಕೆಲಸ ಕಾರ್ಯದಲ್ಲಿ ಕೂಡ ಟ್ರಾವೆಲ್ ಮಾಡುವಾಗ, ಪ್ರಯಾಣದಲ್ಲಿರುವಾಗ ನಾವು ಸಣ್ಣ ಪುಟ್ಟ ಪ್ರಾರ್ಥನೆಗಳನ್ನು ನಾವು ಮಾಡಬೇಕು. ದೇವರೇ ನಮ್ಮ ಮೇಲೆ ಕರುಣೆ ತೋರಿರಿ, ದೇವರೇ ನಮ್ಮ ಮೇಲೆ ಪ್ರೀತಿ ತೋರಿರಿ, ನಿಮ್ಮ ಮಕ್ಕಳು ನಾವು, ಹೀಗೆಂತೇಳಿ ಸಣ್ಣ ಪುಟ್ಟ ಪ್ರಾರ್ಥನೆಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಮಾಡಿದರೆ ನಮ್ಮ ಆತ್ಮವು ದೇವರೆಡೆಗೆ ಅದು ಎತ್ತಿ ಹಿಡಿಯಲಾಗುತ್ತದೆ. ದೇವರ ದೂತರು ಬಂದು ನಮ್ಮನ್ನು ದೇವರೆಡೆಗೆ ಕೊಂಡೊಯ್ಯುತ್ತಾರೆ. ಎಷ್ಟೋ ಪ್ರಲೋಭನೆಗಳು ಬರಲಿ, ಎಷ್ಟೋ ಸೈತಾನನ ಶಕ್ತಿಗಳು ನಮ್ಮ ಸುತ್ತಮುತ್ತಲು ಇರಲಿ, ಆದರೆ ದೇವರು ನಮ್ಮ ರಕ್ಷಣೆಗೆ ಬರುತ್ತಾರೆ. ಆದ್ದರಿಂದ ಸಣ್ಣ ಪುಟ್ಟ ಪ್ರಾರ್ಥನೆಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋಣ. ಎರಡನೇದಾಗಿ, ಸೈತಾನನಿಗೆ ಯಾವುದು ಇಷ್ಟವಾಗುವುದಿಲ್ಲ. ಸೈತಾನನು ಉತ್ತಮ ಸಂಬಂಧವನ್ನು ವಿರೋಧಿಸುತ್ತಾನೆ. ಡೆವಿಲ್ ಹೇಟ್ಸ್ ಗುಡ್ ರಿಲೇಶನ್ಶಿಪ್ಸ್. ಒಳ್ಳೆಯ ಸಂಬಂಧವು ಒಳ್ಳೆಯ ಮಾತುಕತೆಯಿಂದ, ಉತ್ತಮ ಮಾತುಗಳನ್ನು ಆಡುವುದರಿಂದ, ಒಬ್ಬರು ಇನ್ನೊಬ್ಬರ ಜೊತೆ ಮಾತನಾಡುವುದರಿಂದ, ಉತ್ತೇಜನ ಕೊಡುವುದರಿಂದ ಅದು ಆರಂಭವಾಗ್ತದೆ. ಮನೆಯಲ್ಲಿ ಯಾವಾಗೆಲ್ಲ ಒಳ್ಳೆ ಮಾತುಕತೆ ಇರುತ್ತದೆ, ಒಳ್ಳೆ ಸಂಭಾಷಣೆ ಇರುತ್ತದೆ, ಆವಾಗ ಅಲ್ಲಿ ಒಂದು ಗಾಢವಾದ ರಿಲೇಶನ್ಶಿಪ್ ಸಂಬಂಧ ಇರುತ್ತದೆ. ಯಾವಾಗ ಮಾತುಕತೆ ಇಲ್ಲವೋ ಆವಾಗ ಅಲ್ಲಿ ಸಂಬಂಧ ಇರುವುದಿಲ್ಲ, ಪ್ರೀತಿ ಇರುವುದಿಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಯಾವಾಗ ಸೈತಾನನು ಈ ಒಂದು ಸಂಬಂಧವನ್ನು ಹಾಳು ಮಾಡಲಿಕ್ಕೆ ಬರುತ್ತಾನೋ, ಮೊದಲಾಗಿ ನಾವು ಆಡುವಂತಹ ಮಾತುಗಳನ್ನು ಕೆಟ್ಟವಾದ ರೀತಿಯಲ್ಲಿ ಆತನು ಆಡಲು ಬಯಸ್ತಾನೆ. ವಕ್ರವಾಗ್ತವೆ ನಮ್ಮ ಮಾತುಗಳು, ಪ್ರೀತಿ ಇರುವುದಿಲ್ಲ ನಮ್ಮ ಮಾತಲ್ಲಿ, ಮಾತನಾಡುವುದೆಲ್ಲವೂ ವಿರುದ್ಧವಾಗಿರ್ತವೆ. ಬೇರೆ ಜನರಿಗೆ, ನಮ್ಮ ಫ್ಯಾಮಿಲಿಯವರಿಗೆ, ನಮ್ಮ ನೆರೆಹೊರೆಯವರಿಗೆ ವಿರುದ್ಧವಾಗಿ ನಾವು ಮಾತನಾಡುತ್ತೇವೆ. ಆದ್ದರಿಂದ ಜಗದ್ಗುರು ಇನ್ನೊಮ್ಮೆ ಹೇಳುತ್ತಾರೆ, ಹರಟೆ ಹೊಡೆಯುವುದರಲ್ಲಿ ಆತ ನಮ್ಮನ್ನು ಚತುರರನ್ನಾಗಿಸುತ್ತಾನೆ. ಹರಟೆ ಹೊಡೆಯುವುದು ಮಾನವ ಜೀವನದಲ್ಲಿ ಇರುವಂತಹ ಒಂದು ಅತಿ ಕೆಟ್ಟವಾದ ನೀತಿಯಾಗಿದೆ. ಇತರರ ಬಗ್ಗೆ ನಾವು ಕೆಟ್ಟದನ್ನು ಮಾತನಾಡುವುದು, ಇತರನ್ನು ನಾವು ದೂಷಿಸಿ ಮಾತನಾಡುವುದು, ಇತರರು ಕೆಳಗೆ ಬೀಳಬೇಕು, ಅವರು ಎಂದೆಂದಿಗೂ ಉದ್ಧಾರವಾಗಬಾರ್ದು. ಈ ರೀತಿಯಾಗಿ ನಾವು ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಇತರರ ಬಗ್ಗೆ ಮಾತನಾಡುವುದೇ ಈ ಸೈತಾನನ ಉದ್ದೇಶವಾಗಿರ್ತದೆ. ನಮಗೆ ಕೂಡ ತೃಪ್ತಿ ಸಿಗ್ತದೆ. ಇತರರ ಬಗ್ಗೆ ಹಾಳು ಕೆಟ್ಟದ್ದು ಮಾತನಾಡಿದರೆ ನಮಗೆ ಕೂಡ ಒಂದು ಥರದ ತೃಪ್ತಿ, ಸಂತೋಷ ನಮಗೆ ಲಭಿಸ್ತದೆ. ಯಾಕೆಂದರೆ ಆ ಸೈತಾನನು ನಮ್ಮ ಒಳಗೆ ಹೊಕ್ಕಿದ್ದಾನೆ ಎಂದು ಅರ್ಥ. ಆದ್ದರಿಂದ ಕೀರ್ತನೆ 34:13 ವಾಕ್ಯದಲ್ಲಿ ಹೀಗೆಂದು ಬರೆದಿದೆ, ನಿಮ್ಮ ನಾಲಿಗೆಯನ್ನು ಕೇಡಿನಿಂದ ಬಚ್ಚಿರು, ತುಟಿಯನ್ನು ಕೆಟ್ಟದನ್ನು ನುಡಿಯದಂತೆ ಬಿಗಿದಿಡು. ನಾಲಿಗೆಯನ್ನು ನಾವು ಬಚ್ಚಿರಬೇಕು, ತುಟಿಯನ್ನು ಕೂಡ ಬಚ್ಚಿರಬೇಕು. ಯಾವಾಗೆಲ್ಲ ನಮ್ಮ ಬಾಯಿಂದ ಆ ಮಾತು ಹೊರಗೆ ಬರುತ್ತದೋ, ಶಬ್ದ ಹೊರಗೆ ಬರುತ್ತದೋ, ಒಳ್ಳೆಯದನ್ನೇ ಮಾತನಾಡಬೇಕು, ಪವಿತ್ರತೆಯನ್ನು ಮಾತಾಡಬೇಕು. ಯಾಕೆಂದರೆ ಈ ಪವಿತ್ರವಾದ ನಮ್ಮ ಬಾಯಿಯಲ್ಲಿ ಪರಮ ಪ್ರಸಾದವನ್ನು, ಯೇಸುವನ್ನು ನಾವು ಸ್ವೀಕರಿಸುತ್ತೇವೆ, ದೇವರ ವಾಕ್ಯಗಳನ್ನು ನುಡಿಯುತ್ತೇವೆ. ಅಂಥ ಬಾಯಿಯಲ್ಲಿ ನಾವು ಕೆಟ್ಟದನ್ನು ಮಾತನಾಡಿದರೆ, ಇತರನ್ನು ದೂಷಿಸಿದರೆ, ನಿಜವಾಗಿಯೂ ಆ ಶೈತಾನ ಎಂದೆಂದಿಗೂ ನಮ್ಮ ಜೀವನದಲ್ಲಿ ಮನೆ ಮಾಡಿಯೇ ಇರುವನು. ಮೂರನೇದಾಗಿ, ಪ್ರೀತಿಯ ಸಹೋದರ ಸಹೋದರಿ, ಶೈತಾನನು ಪ್ರೀತಿಯನ್ನು ವಿರೋಧಿಸುತ್ತಾನೆ.
ಡೆವಿಲ್ ಹೇಟ್ಸ್ ಲವ್. ನೈಜ ಪ್ರೀತಿಯು ಒಂದು ಹೃದಯದ ಅಂತರಾಳದಿಂದ ಬರುತ್ತದೆ, ಉಕ್ಕಿ ಬರುತ್ತದೆ. ಯಾಕೆಂದ್ರೆ ನಮ್ಮ ಹೃದಯ ಆ ದೇವರ ಒಂದು ಸ್ವರೂಪವಾಗಿದೆ. ದೇವರಾಗಿದ್ದಾರೆ ಪ್ರೀತಿ. ಆ ಪ್ರೀತಿ ಸದಾ ನಮ್ಮ ಈ ಹೃದಯದಲ್ಲಿ ತುಂಬಿರುತ್ತದೆ. ಯಾವಾಗ ಈ ಹೃದಯದಲ್ಲಿ ಆ ಪ್ರೀತಿಯು ವಕ್ರವನ್ನಾಗಿಸುತ್ತದೆ, ಪ್ರೀತಿಯ ಸೌಂದರ್ಯವನ್ನು ನಾವು ಕಳೆದುಕೊಳ್ಳುತ್ತೇವೆ, ಆವಾಗ ಸೈತಾನನು ಬಂದು ನೆಲೆ ಮಾಡುತ್ತಾನೆ. ಕ್ರಮೇಣವಾಗಿ ಪ್ರೀತಿಯ ಮಾತುಕತೆ ನಮ್ಮಲ್ಲಿ ಕಡಿಮೆಯಾಗುತ್ತದೆ, ಪ್ರೀತಿಯ ಆ ಕಾರ್ಯಗಳು ಕೂಡ ನಮ್ಮಲ್ಲಿ ಕಡಿಮೆಯಾಗುತ್ತವೆ. ಇತರರಿಗೆ ಸಹಾಯ ಮಾಡುವುದಾಗಲಿ, ಇತರರ ಜೊತೆ ಒಂದು ಸೇರುವುದಾಗಲಿ, ಇವೆಲ್ಲವೂ ನಮ್ಮಲ್ಲಿ ಕಡಿಮೆಯಾಗುತ್ತದೆ. ಯಾಕೆಂದರೆ ನಮ್ಮ ಜೀವನದಲ್ಲಿ ಪ್ರೀತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದ್ದರಿಂದ ಸಂತ ಯೋಹಾನನು ನುಡಿಯುತ್ತಾನೆ, ಯಾರು ಪ್ರೀತಿಸುವುದಿಲ್ಲ ಅವರಿಗೆ ದೇವರನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ದೇವರೆಂದರೆ ಪ್ರೀತಿ. ಒಂದು ವೇಳೆ ನಮಗೆ ದೇವರನ್ನು ನೋಡಬೇಕು, ಪವಿತ್ರತೆಯಲ್ಲಿ ಮುನ್ನಡೆಸಬೇಕು, ಆದರೆ ಪ್ರೀತಿ ಸದಾ ನಮ್ಮ ಜೀವನದಲ್ಲಿ ಇರಬೇಕು. ಸೈತಾನನಿಗೆ ಯಾವಾಗಲೂ ಅವಕಾಶವನ್ನು ಮಾಡಿಕೊಡಬೇಡಿ. ಆ ಪ್ರೀತಿ ನಿಮ್ಮ ಜೀವನದಿಂದ ಹೊರಗೆ ಸಾಗುವಂತೆ ಮಾಡಲು. ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ದೇವರ ಓಲೈಕೆ ನಮಗೆ ಬಂದಿದೆ. ದೇವರು ನಮಗೆ ಕರೆಗೊಡುತ್ತಾ ಇದ್ದಾರೆ, ಪವಿತ್ರವಾದ ಹಾದಿಯಲ್ಲಿ ಮುನ್ನಡೆದು ನೀನು ಬಾ, ಸೈತಾನನು ನೀನು ತ್ಯಜಿಸು. ಯಾಕೆಂದರೆ ನಮ್ಮ ಪ್ರಭು ಯೇಸು ಕ್ರಿಸ್ತರು ಕೂಡ ಪ್ರತಿಯೊಂದು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಸೈತಾನ ಆತನ ಜೊತೆಗೆ ಇದ್ದ, ಆತನನ್ನು ಹಿಂಬಾಲಿಸಿದ್ದ. ಈ ದೇವರ ಪುತ್ರನನ್ನು ಹೇಗೋ ಮಾಡಿ ನನ್ನ ಬಲಗೆ ಆತನನ್ನು ಸಿಕ್ಕಿಸಬೇಕು. ಆದರೆ ಪ್ರಭು ಯೇಸು ಬಂದದ್ದು, ಪ್ರಭು ಯೇಸು ಈ ಜಗಕ್ಕೆ ಆಗಮಿಸಿದ್ದು ಈ ಪ್ರಪಂಚದ ಅಧಿಪತಿಯನ್ನು ನಾಶ ಮಾಡುವುದಕ್ಕೋಸ್ಕರ, ಆತನ ಅಧಿಕಾರದಿಂದ ಆತನನ್ನು ತೊಳೆಯುವುದಕ್ಕೋಸ್ಕರ ಪ್ರಭು ಯೇಸು ಈ ಪ್ರಪಂಚಕ್ಕೆ ಬಂದರು. ಅದನ್ನೇ ಅವರು ಸಾಧಿಸಿ ತೋರಿಸಿದ್ರು. ನಮ್ಮ ಜೀವನವು ಕೂಡ ಒಂದು ಸಂಘರ್ಷವಾಗಿದೆ. ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಯಾವುದನ್ನು ಆರಿಸುವುದರಲ್ಲಿ, ಸೆಲೆಕ್ಷನ್ ಮಾಡುವುದರಲ್ಲಿ ದಿನನಿತ್ಯದ ಜೀವನದಲ್ಲಿ. ಆದ್ದರಿಂದ ನಾವು ಇವತ್ತು ಯಾವುದನ್ನು ಆರಿಸಬೇಕು? ಪವಿತ್ರತೆಯನ್ನು ನಾವು ಆರಿಸಬೇಕು. ಪ್ರೀತಿಯ ಸಹೋದರ ಸಹೋದರಿ, ಲಿಯೋನ್ ಎಂಬಾತ ಹೇಳುತ್ತಾನೆ,
ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಇಂದು ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆಯ ರಹಸ್ಯವನ್ನು ಒಂದು ಜ್ಯೋತಿಯಾಗಿ ಜನಾಂಗಗಳಿಗೆ ಪ್ರಕಟಿಸಿದ್ದೀರಿ. ಅವರು ತಮ್ಮ ಮೃತ್ಯ ಸ್ವಭಾವದಲ್ಲಿ ಗೋಚರಿಸಿದಾಗ ಅವರ ಮೃತ್ಯ ಸ್ವಭಾವದ ಮಹಿಮೆಯಿಂದ ನೀವು ನಮ್ಮನ್ನು ನೂತನಗೊಳಿಸಿದ್ದೀರಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮೆ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು, ಕರ್ತರು ಪರಿಶುದ್ಧರು. ಈ ಅಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ನಿರಂತರ. ಈ ಅಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ನಿರಂತರ. ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು, ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ.
ಪ್ರಿಯ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಈ ಸಂಜೆಯ ಶುಭ ನಮನಗಳು. ಈ ಸಂಜೆಯ ವೇಳೆಯಲ್ಲಿ ಬಲಿಪೂಜೆಯನ್ನು ಅರ್ಪಿಸಲು ನಮ್ಮೊಂದಿಗಿದ್ದಾರೆ